ಮೂಡುಬಿದಿರೆ ಸಮಾಜ ಮಂದಿರದಲ್ಲಿ ಮಡಿಲು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಮಡಿಲು ಸನ್ಮಾನ್ ಪುರಸ್ಕಾರ 2018 ಸಮಾರಂಭ ಜರುಗಿತು. ಇದೇ ವೇಳೆ ಅಗ್ರಗಣ್ಯ ಸಾಧಕರಿಗೆ ಮಡಿಲು ಬಿರುದು ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕರಿಂಜೆ ಶ್ರೀ ಶಕ್ತಿಗುರು ಮಠದ ಶ್ರೀ ಮುಕ್ತಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ತುಳು ಸಂಸ್ಕೃತಿಯನ್ನ ತಮ್ಮೊಳಗೆ ಅಳವಡಿಸಿಕೊಂಡು ಅದನ್ನು ಪ್ರಸ್ತುತಪಡಿಸುವಲ್ಲಿ ಯುವ ಪ್ರತಿಭೆಗಳು ಮುಂದಾಗಬೇಕು. ತುಳುನಾಡಿನ ಪರಂಪರೆಯ ಅರಿವು ಪ್ರತಿಯೊಬ್ಬರಲ್ಲಿ ಇರಬೇಕೆಂದು ಹೇಳಿದ್ರು. ಇತಿಹಾಸ ಪರಂಪರೆ ತುಳುನಾಡದ ನಾಗಾರಾಧನೆ ದೈವಾರಾಧನೆಯ ಜೊತೆಗೆ ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಜೋಡಿಸುವ ಜೊತೆನ ಹೊರಟ ಸಂಸ್ಕೃತಿ ಸಂಪ್ರದಾಯದ ನಾಡು ನಮ್ಮ ನಾಡು ಪರಶುರಾಮನ ಕೈಕೊಡಲಿಗೆ ಸೃಷ್ಟಿಯಾದ ಜೊತೆನ ತುಳುವಿನ ಮೋಟ್ಯದ ಅರ್ಥವಿರುತ್ತಿದ್ದ ನಾಡೇ ನಮ್ಮ ತುಳುನಾಡು ಅಂಚಾದ ತುಳುಟೆ ನಿರೂಪಣೆ ಮಾಡೋದ್ರಲ್ಲಿ ಭಾರಿ ಸಂತೋಷ ಅಂದ್ರೆ ದಯವಿಟ್ಟು ಈಗ ತುಳುನಾಡು ತುಳುದ ನಿರೂಪಣೆ ಬಾರಿ ಅಗತ್ಯತೆ ಉಂಟು. ದಯವಿಟ್ಟು ನಮಗೆ ಕೇಳುವುದಿಲ್ಲ ತುಳು ರಾಜ್ಯ ನಮಗೆ ಅಂಚನ ಪಡೆದ ವಿಘಟನೆ ಎತ್ತಿ ಸಂಘಟನೆ ತುಳುವೆಲ್ಲ ನೀವು ಪೂರ್ಣ ಮನಸ್ಸಿಗೆ ಹೆಚ್ಚಾದ ಕೇಂದ್ರ ಬದ್ದಿನಗಳಿಗೆ ಮಾತ್ರ ಕರ್ನಾಟಕದಾದ್ಯಂತ ಭಾರಿ ಕಡೆಗೆ ಸಂಚಾರ ಬಂದಿಪ್ಪ ಅಂಪದ ಅತಿಥ್ಯ ಸರ್ಕಾರ ತೋದಿಪ್ಪ ಅತಿಥ್ಯ ಸರ್ಕಾರಕ್ಕೆ ಭಾರಿ ಭಿನ್ನತೆ ಉಂಟು. ನಮ್ಮ ತುಳುನಾಡಿಗೆ ಹೇಳ್ಕೊಂಡ ಬಂದಾಗನೇ ತಿಳಿತೊಂದು ಸ್ವಾಗತ ಬರ್ತದೆ. ಒಂಜಿ ಚೊಂಬು ನೀರ್ಲ ಒಂಜಿ ತುಂಡು ಬೆಲ್ಲದ ಕೊರಪನ ಚಿತ್ರನ ದೊಡ್ಡ ಸಂಸ್ಕೃತಿ ಕರ್ನಾಟಕದಾದ್ಯಂತ ನಿಂತು ತುಳುನಾಡು ಮಾತ್ರ ಸಾಧ್ಯವಾದದ್ದು ನನ್ನದಿನ ಬೇಸರ ಹಾಕೊಂಡು ಒಂಜಿ ಚೊಂಬು ನೀರ್ಲ ಬೆಲ್ಲದ ಐತೆ ಹೂವೆ ಕಾರ್ಯಕ್ರಮದ ಮಾಯ. ಈ ವೇಳೆ ವಕೀಲ ನವನೀತ್ ಹಿಂಗಾಣಿ, ಚಿತ್ರನಟರಾದ ಪೃಥ್ವಿ ಅಂಬರ್, ಸೂರಜ್ ಸನೀಲ್, ತುಳು ಚಿತ್ರ ನಿರ್ಮಾಪಕ ಸಂದೇಶ್ ರಾಜ್, ಮೂಡುಬಿದಿರೆ ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಜೈಸನ್ ತಾಕೊಡೆ, ಬಿರ್ವೇರ್ಕುಟ್ಲ ಬೆದ್ರ ಘಟಕದ ಅಧ್ಯಕ್ಷ ಪ್ರಶಾಂತ್ ಬಿರ್ವಾ, ಮಡಿಲು ತಂಡದ ಅಧ್ಯಕ್ಷೆ ಪ್ರತಿಮಾ, ಕಾರ್ಯದರ್ಶಿ ರಂಜಿತ್ ಬೆಳಿಂಚ, ತಂಡದ ಸ್ಥಾಪಕ ಶೇಖರ್ ಬೆಳಾಲ್ ಹಾಗೂ ಮಡಿಲು ತಂಡದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮವನ್ನು ವಿಜಯ್ ಪ್ರತೀಶ್ ಅವರು ನಿರೂಪಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.